ಚಾರ್ವಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕಾಣಿಯೂರು ಸತತ 100 ವರ್ಷಗಳಿಂದ ಗ್ರಾಹಕ ಸೇವೆಯಲ್ಲಿರುವಂತಹ ನಮ್ಮ ಈ ಸಂಸ್ಥೆ ಇದೀಗ ಹೊಸ ಕಟ್ಟಡ ವಿನ್ಯಾಸ ನಿಮ್ಮ ಮುಂದೆ ಪರಿಚಯಿಸ್ತಾ ಇದೆ. ಸೊ ಈ ಕಟ್ಟಡ ಹೇಗಿದೆ ಅಂತ ಹೇಳ್ಕೊಂಡು ನೋಡ್ಕೊಂಡ್ ಬರೋಣ ಬನ್ನಿ. ಈ ಕಟ್ಟಡ ಸರಿಸುಮಾರು 3 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ಈ ಕಟ್ಟಡದ ಎಂಟ್ರಿ ಆದ ತಕ್ಷಣ ನಿಮಗೆ ಕಾಣುವಂಥದ್ದು ನಮ್ಮ ಈ ಗ್ರಾಹಕರ ಸೇವೆಯಲ್ಲಿ ಸದಾ ತೊಡಗಿಕೊಂಡಿರುವಂತಹ ಈ ನಮ್ಮ ಸಿಬ್ಬಂದಿ ವರ್ಗದವರು. ಸೊ ಇಲ್ಲಿ ಸಾಕಷ್ಟು ಸೇವೆಗಳ ನಿಮಗೆ ಮಾಹಿತಿ ಬೇಕಿದ್ರೆ ಇವರೇ ಕೊಡ್ತಾರೆ. ಸೊ ಇದು ನಮ್ಮ ಡೆಸ್ಕ್ ಆಗಿದ್ದರೆ, ನನ್ನ ಹಿಂದುಗಡೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಾ ನಿಮ್ಮ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ನಿಮಗೆ ಯಾವುದೇ ರೀತಿಯ ಲೋನ್ ಬೇಕಾ ಅಥವಾ ನಿಮಗೆ ಬೇಕಿರುವಂತಹ ಸೇವೆ ಯಾವುದು ಬೇಕು ಅದನ್ನೆಲ್ಲವೂ ಕೂಡ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಯಾವಾಗಲೂ ನಿಮ್ಮ ಸೇವೆಯಲ್ಲಿ ತೊಡಗಿಕೊಂಡಿರ್ತಾರೆ. ಸೊ ಅದು ಇಲ್ಲಿ ಇವರು ಸಹ ಇಲ್ಲಿರ್ತಾರೆ. ಬ್ಯಾಂಕಿನ ಎಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಲೋನ್ನ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇದರಲ್ಲಿ ಭದ್ರವಾಗಿರುವಂಥದ್ದು. ಹಾಗೆಯೇ ನನ್ನ ಎದುರು ಬಂದರೆ ಇಲ್ಲಿ ಒಂದು ಲಾಕರ್ ವ್ಯವಸ್ಥೆ ಕೂಡ, ಗಟ್ಟಿಮುಟ್ಟಾದ ಲಾಕರ್ ವ್ಯವಸ್ಥೆ ಕೂಡ ಇದೆ. ಬಹಳಷ್ಟು ಗಟ್ಟಿಮುಟ್ಟಾದಂತಹ ಬಾಗಿಲು. ಇಲ್ಲಿ ಸಾಕಷ್ಟು ಲಾಕರ್ಗಳನ್ನು ನಾವು ನೋಡಬಹುದು. ಎಲ್ಲ ಲಾಕರ್ಗಳು ಕೂಡ ಗಟ್ಟಿಮುಟ್ಟಾಗಿದೆ. ಸೊ ನಿಮ್ಮ ಯಾವುದೇ ಆಭರಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಆಗಿರ್ಬೋದು ಭದ್ರವಾಗಿ ಈ ಲಾಕರಲ್ಲಿ ನಿಶ್ಚಿಂತೆಯಾಗಿ ನೀವು ಇಡ್ಬೋದು. ಸೊ ಇದು ಲಾಕರ್ ರೂಮ್. ಬಹಳಷ್ಟು ಸುಂದರವಾದಂತಹ ಕ್ಯಾಶ್ ಕೌಂಟರ್ನ್ನು ನನ್ನ ಹಿಂದೆ ನೀವು ನೋಡ್ತಾ ಇರಬಹುದು. ಬಹಳಷ್ಟು ಸುಂದರವಾಗಿದೆ ಇದರ ಇಂಟೀರಿಯರ್. ಇಲ್ಲಿ ಕ್ಯಾಶ್ ಡೆಪಾಸಿಟ್ ಹಾಗೆ ವಿತ್ಡ್ರಾವನ್ನು ಕೂಡ ನೀವು ಮಾಡಬಹುದು. ಇದು ಕಾನ್ಫರೆನ್ಸ್ ಹಾಲ್. ಬಹಳಷ್ಟು ಲಕ್ಸುರಿ ಆಗಿರುವಂಥ ಕಾನ್ಫರೆನ್ಸ್ ಹಾಲ್ ನಮ್ಮ ಈ ಒಂದು ಗ್ರಾಮೀಣ ಭಾಗದಲ್ಲಿ ಇರುವಂಥದ್ದು ಬಹಳ ವಿಶೇಷ. ಇಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಎಲ್ಲ ಮೀಟಿಂಗ್ಗಳು ಇಲ್ಲೇ ನೆರವೇರುವಂಥದ್ದು. ನಮ್ಮ ಚಾರ್ವಾಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಕಾಣಿಯೂರು ಈ ಸಂಘ 2/11/2024 ಚಾರ್ವಾಕ ಗ್ರಾಮದಲ್ಲಿ ಹಿರಿಯರು 16 ಜನ ಸೇರಿಸಿಕೊಂಡು ಪ್ರಾರಂಭಿಸಿದ ಸಂಘ ಇದು ದಿವಂಗತ ದಕ್ಷಿಣ ಕನ್ನಡ ಜಿಲ್ಲೆಯ ಮಲಹಳ್ಳಿ ಶಿವರಾಯರ ಮಾರ್ಗದರ್ಶನ ಪಡ್ಕೊಂಡು ಅವರ ಸಂಪರ್ಕದಲ್ಲಿರ್ತಕ್ಕಂಥ ಅರುವ ಗುತ್ತಿನ ಕುಕ್ಕಪ್ಪಗೌಡ ಮತ್ತು ಚಿಕ್ಕಣ್ಣಗೌಡ ಯಾಣೆ ಎಂಬುವವರು ಪ್ರಾರಂಭಿಸಿದಂಥ ಸಂಘ. ಆ ಸಂಘ ನಿರಂತರವಾಗಿ 100 ವರ್ಷ ಸಂದರ್ಭ ಶತಮಾನೋತ್ಸವದ ಕಾಲಘಟ್ಟದಲ್ಲಿ ನೂತನವಾಗಿ ಆಡಳಿತ ಮಂಡಳಿಯ ಮುಖಾಂತರ ನನ್ನ ಅಧ್ಯಕ್ಷ ಚುಕ್ಕಾಣಿಯನ್ನು ಹಿಡಿಯುವಂಥ ಅವಕಾಶ ಈ 3 ಗ್ರಾಮದ ದೇವದೇವರಿಗೂ ಮತ್ತು ಎಲ್ಲ ಜನತೆ. ನಮ್ಮ ಬ್ಯಾಂಕಿನಲ್ಲಿ ನಿರಂತರ 10 ವರ್ಷದಿಂದ ನಮ್ಮ ಸಂಘ ಜಿಲ್ಲೆಯಲ್ಲಿ ಪ್ರಶಸ್ತಿ ಪಡ್ಕೊಂಡು ಬಂದಿರತಕ್ಕಂಥ ಸಂಘ. ನಾನು ಆಡಳಿತ ಹಿಡ್ಕೊಂಡು 28ಕ್ಕೆ ಡಿಸೆಂಬರ್ 1 ವರ್ಷ ಅವಧಿ. 1 ವರ್ಷದಲ್ಲಿ ನಾವು ವೈಯಕ್ತಿಕ ಸಾಲಗಳನ್ನು 2-3 ಕೋಟಿ ಕೊಡುವಂಥ ಯೋಜನೆಗಳಿತ್ತು. ವೈಯಕ್ತಿಕ ಅಂತ ಹೇಳಿದರೆ ಮದುವೆಗೆ ಬಂದರೆ ಸಾಲ ಕೊಡುವಂಥದ್ದು, ಹೌಸಿಂಗ್ ಮನೆ ಕಟ್ಟಲಿಕ್ಕೆ ಬಂದಾಗ ಸಾಲ ಕೊಡುವಂಥದ್ದು, ವಾಹನ ಖರೀದಿಗೆ ಸಾಲ ಕೊಡುವಂಥದ್ದು, ಜಾಗ ಖರೀದಿಗೆ ಸಾಲ ಕೊಡುವಂಥದ್ದು. ಅದನ್ನೆಲ್ಲ ಮಿತಿಯನ್ನು ಹೆಚ್ಚುವರಿ ಮಾಡಿಕೊಂಡು ನಮಗೀಗ ಮಿತಿ 10ರಿಂದ 15 ಲಕ್ಷದ ತನಕ ನಾನು ಮಿತಿಯನ್ನು ಏರಿಸಿಕೊಂಡಿದ್ದೇವೆ ಆಡಳಿತ ಮಂಡಳಿ ಮತ್ತು ಮಹಾಸಭೆಯಲ್ಲಿ ತೆಕ್ಕೊಂಡು. ಈಗ ಒಬ್ಬ ರೈತ ಬಂದಾಗ ಯಾವುದೇ ಬಂದಾಗ ಬೇರೆ ರಾಷ್ಟ್ರೀಯ ಬ್ಯಾಂಕಿಗೆ ಹೋಗಬಾರ್ದು, ಆ ರೈತ ನಮ್ಮಲ್ಲಿ ಇರಬೇಕು ಎನ್ನುವಂಥ ಯೋಚನೆ ಮಾಡಿಕೊಂಡು ಅದರ ಜೊತೆ ಪಾರದರ್ಶಕ ಇರಬೇಕು ಎನ್ನುವ ಕಾರಣಕ್ಕಾಗಿ ನಾಳೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವು ರಾಷ್ಟ್ರೀಕೃತ ಬ್ಯಾಂಕಿನ ರೀತಿ ಸಾಫ್ಟ್ವೇರನ್ನು ಮಾಡ್ತಾ ಇದ್ದೇವೆ. ಎಲ್ಲ SMS ಅಧಿಕೃತ ನಾಳೆ ಉದ್ಘಾಟನೆಗೊಳ್ಳಲಿಕ್ಕೆ ಅದು SMS ಮುಖಾಂತರ ಪಿಗ್ಮಿ ಆಗಿರ್ಬೋದು, ಲೋನು ಕಟ್ಟುವಂಥದ್ದಾಗಿರ್ಬೋದು, ಡ್ಯೂ ಇರುವಂಥದ್ದಾಗಿರ್ಬೋದು, ಡೆಪಾಸಿಟ್ ಆಗಿರ್ಬೋದು ಎಲ್ಲವೂ ಅವರಿಗೆ ಪಾರದರ್ಶಕವಾಗಿರ್ತಕ್ಕಂಥ ಅವರ ಫೋನ್ ನಂಬರಿಗೆ SMS ಯೋಜನೆಯನ್ನು ಹಾಕಿಕೊಂಡಿದೆ. ನಮ್ಮ ಈ ಒಂದು ಬ್ಯಾಂಕಿನ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅದು ನಮ್ಮ CEO ಅವರು. ಈ ಒಂದು CEO ಕೊಠಡಿಯಲ್ಲಿ ಈ ಒಂದು ಬ್ಯಾಂಕಿನ ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಈ ಒಂದು ಕೊಠಡಿಯಲ್ಲಿ ಫೈನಲ್ ಆಗಿ ಆಗಿರುವಂಥದ್ದು. ಅದರ ಜೊತೆಗೆ ಕಟ್ಟಡದ ಕೆಳಭಾಗದಲ್ಲಿ 3000 ಸ್ಕ್ವೇರ್ ಫೀಟ್ ನಲ್ಲಿ ನಿಮಗೆ ಗೋಡೌನ್ ಇರುವಂಥದ್ದು. ನಮ್ಮ ಈ ಒಂದು ಸ್ಥಳೀಯ ಭಾಗದ ರೈತರು ಗೊಬ್ಬರ ಆಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು ಬೇಕಾದ್ರೆ ಸುಳ್ಯ, ಪುತ್ತೂರಿಗೆಲ್ಲ ಹೋಗ್ತಾರೆ. ಅಂತಹ
ಪರಿಯೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಬ್ಯಾಂಕಿನ ಕೆಳಗಿರುವಂತಹ 3,000 ಸ್ಕ್ವೇರ್ ಫೀಟ್ ನ ಗೋಡಾನಲ್ಲಿ ಈಗ ನಿಮಗೆ ಫರ್ಟಿಲೈಸರ್ ಆಗಿರ್ಬೋದು, ಗೊಬ್ಬರ ಆಗಿರುವಂತ ಸಿಗುವಂತದ್ದು. ಈ ಬ್ಯಾಂಕಿನ ಕಟ್ಟಡವನ್ನು ನೋಡ್ತಾ ಹೋದ್ರೆ ಅಥವಾ ಈ ಬ್ಯಾಂಕ್ ಅನ್ನು ನೋಡ್ತಾ ಹೋದ್ರೆ ನಮ್ಗೆ ತಿಳಿಯುವಂತದ್ದು ಇಷ್ಟೇ, ಒಂದು ಮನಸ್ಸಲ್ಲಿ ಕಾಡುವಂತ ಪ್ರಶ್ನೆ ಏನಂತ ಹೇಳಿದ್ರೆ ಈ ಬ್ಯಾಂಕ್ ಒಳಗೆ ಬಂದ ತಕ್ಷಣ ನೆನಪಾಗುವಂತದ್ದು ಇದು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅಥವಾ ಕಾರ್ಪೊರೇಟ್ ಬ್ಯಾಂಕ್ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇದರ ಒಂದು ಇಂಟೀರಿಯರ್ ಆಗಿರ್ಬೋದು, ಕಚೇರಿ ಆಗಿರ್ಬೋದು ಅಥವಾ ಗೋಡನ್ ಆಗಿರ್ಬೋದು ಎಲ್ಲವನ್ನು ನೋಡ್ತಾ ಹೋದ್ರೆ ನಮ್ಗೊಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಬಂದಂತಹ ಫೀಲ್ ಅನ್ನು ಕೊಡ್ತಾ ಇದೆ. ಸೊ ಇದಿಷ್ಟು ಕಟ್ಟಡದ ಮಾಹಿತಿ. ಸೊ ಇನ್ನಷ್ಟು ಸ್ಟೋರಿಗಾಗಿ ನೋಡ್ತಾ ಇರಿ ನಮ್ಮ ನಿಖರ ನ್ಯೂಸ್.